ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಈ ತುಳುನಾಡಿನಲ್ಲಿ ಭೂತಾರಾಧನೆ ಅಂದರೆ ನಮ್ಮ ಪೂರ್ವ ಹಿರಿಯರ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಅದೊಂದು ಸಂಸ್ಕೃತಿ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಹೇಗೆ ನಮ್ಮ ಹಿರಿಯರು ದೈವವನ್ನು ಆಚರಿಸ್ತಿದ್ರು ಅಂದರೆ ತೋಡಿನ ನೀರು, ಗುಡ್ಡೆಯ ಕೇಪುಳ ಹೂವು ಮತ್ತು ತೋಟದ ಪಾಲೆ, ಒಂದು ಮರದ ಬುಡದಲ್ಲಿ ಒಂದು ಕಲ್ಲಿಟ್ಟು ಅದಕ್ಕೆ ಒಂದು ಕೇಪುಳ ಹೂವು ಇಟ್ಟು ಅದಕ್ಕೆ ಬಡಿಸಿ ಆಚರಿಸ್ತಾ ಇದ್ದರು. ಅದರಲ್ಲೇ ಸ್ವಲ್ಪ ದೈವ ಅನುಕೂಲ ಮಾಡಿದರೆ ದೈವಕ್ಕೆ ಕೋಲ ಕೊಡ್ತಿದ್ರು, ನೇಮ ನಡೀತಿತ್ತು, ನಡಾವಳಿ ನಡೀತಿತ್ತು. ಇದೇ ಥರ ನಡೀತಾ ಬಂದಿತ್ತು. ಆದರೆ ಬರ್ತಾ ಬರ್ತಾ ಮೊಬೈಲ್ ಬಂತು, ವಿಡಿಯೋಗಳು ಬಂತು, ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಇತ್ತೀಚೆಗೆ ಅದನ್ನು ಕೂಡ ಹಾಕಬಾರ್ದು ಅಂತ ಬ್ಯಾನ್ ಮಾಡಿದರು. ಆದರೆ ಮೊನ್ನೆ ಇತ್ತೀಚೆಗೆ ಬಂದಂತಹ ಕಾಂತಾರ ಮೂವಿ ಉಂಟಲ್ಲ, ಅದು ಈ ತುಳುನಾಡಿನ ದೈವಾರಾಧನೆಯನ್ನು ವಿಶ್ವದೆಲ್ಲೆಡೆ ಕೊಂಡೊಯ್ತು. ಎಲ್ರಿಗೂ ಖುಷಿಯಾಯಿತು. ನಮ್ಮ ತುಳುನಾಡಿನ ಸಂಸ್ಕೃತಿ ಯಾವ ಥರ ತೋರಿಸಿದರು. ಅವರು ಕೂಡ ಭಕ್ತಿಯಿಂದಲೇ ಮಾಡಿದರು, ಒಳ್ಳೆಯ ಉದ್ದೇಶದಿಂದಲೇ ಮಾಡಿದರು. ಆದರೆ ಅದು ಈಗ ಸ್ವಲ್ಪ ಉಪದ್ರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದರ ಸುಳಿವು ಇತ್ತು ಆವಾಗಲೇ ಎಲ್ರಿಗೂ ಕೂಡ, ಆದರೆ ಅದು ಈಗ ಫಲ ಕೊಡ್ತಾ ಇದೆ. ಯಾಕಂತ ಹೇಳಿದರೆ ಮೊನ್ನೆ ಇತ್ತೀಚೆಗೆ ಮೈಸೂರಿಗೆ ಹೋಯಿತು. ಅಲ್ಲಿ ದೈವರಾಜ ಗುಳಿಗಂದು ನೇಮ ಆಯಿತು. ಅಲ್ಲಿಯವರಿಗೆ ಎಂತ ಅಂತಲೇ ಗೊತ್ತಿಲ್ಲ. ಎಲ್ಲ ಸೂಟೆ ತೆಕೊಂಡು ಬರ್ತಿದ್ರೆ ಅದಕ್ಕೆ ಆರತಿಗೆ ಕೈ ಹಿಡಿತಿದ್ರು. ಆದರೆ ಅಲ್ಲಿ ಕೂಡ ನೀವು ನೋಡ್ಬೋದು, ನಮ್ಮಲ್ಲಿ ನಿಷ್ಠೆಯಿಂದ ವ್ರತ ಮಾಡಿದ ದೈವದ ಚಾಕರಿಯವರಿಗೆ ದರ್ಶನ ಬರ್ತದೆ, ಹಾಗೆ ದೈವಕ್ಕೆ ಸಂಬಂಧಪಟ್ಟವರಿಗೆ ದರ್ಶನ ಬರ್ತದೆ. ಹಾಗೆ ಎಲ್ರಿಗೂ ಕೂಡ ದರ್ಶನ ಬರುವುದಿಲ್ಲ. ದರ್ಶನ ಅಂತ ಹೇಳಿದರೆ ದೈವ ಆವೇಶ ಬರುವುದು, ಆದರೆ ಎಲ್ರಿಗೂ ಕೂಡ ಬರುವುದಿಲ್ಲ ಅದು. ಆದರೆ ಅಲ್ಲಿ ಮೈಸೂರಿನಲ್ಲಿ ನೋಡ್ಬೋದು, ಒಬ್ಬರು ಹೆಂಗಸಿಗೆ ಬಂದುಕೊಂಡು ನನಗೆ ಅಲ್ಲಿ ದೈವ ಕಾಣ್ತಿದ್ದೆ, ಆ ಥರ ಹೇಳ್ತಿದ್ದೆ, ಈ ಥರ ಹೇಳ್ತಿದ್ದೆ ಅಂತ ಹೇಳ್ತಿದ್ರು. ಅದು ಎಷ್ಟು ಸತ್ಯವೋ ಗೊತ್ತಿಲ್ಲ. ಈಗ ಮೈಸೂರಿನಲ್ಲಿ ನೇಮ ಮಾಡಿದರು, ಎಲ್ಲ ಮಾಡಿದರು. ಮೊನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೇವಲ್ಲ, ಕೊರಗಜ್ಜಂದು ಕೂಡ ನೇಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕಟ್ಟೆಲ್ಲ ಕಟ್ಟಿ ಆಗಿದೆ. ಹಾಗೆ ಇನ್ನೂ ಇದೊಂದು ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಕೊರಗಜ್ಜಂದು ಹೆಸರು ಹಾಕಿ ಅಲ್ಲಿಯ ಗುಡಿ ಕಟ್ಟಲಿಕ್ಕೆ ಗೂಗಲ್ ಪೇ ಕೇಳ್ತಾ ಇದ್ದಾರೆ, ಗೂಗಲ್ ಪೇಯಲ್ಲಿ ಹಣ ಕೇಳ್ತಾ ಇದ್ದಾರೆ. ಇದನ್ನು ಕೂಡ ದಂಧೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂತು ನೋಡಿ ನಮ್ಮ ದೈವಾರಾಧನೆಯ ಬಗ್ಗೆ. ನಮ್ಮ ದೈವಗಳ ಹೆಸರನ್ನು ಹೇಳಿಕೊಂಡು ಹಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಒಬ್ಬರಲ್ಲ, ಅದರಲ್ಲಿ ಇನ್ನೂ ಈ ಥರದ್ದು ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಮತ್ತು ಮೊನ್ನೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸೂಟ್ ಹಿಡ್ಕೊಂಡು ಹೋಗ್ತಿದ್ದ, ಬೊಬ್ಬೆ ಹಿಡ್ಕೊಂಡು, ಕಾಂತಾರ ಮೂವಿದ್ದು ಪಾರ್ಟ್ ಮಾಡೋದಂತೆ. ಆದರೆ ಇದಕ್ಕೆಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಇದೇ ಫಿಲ್ಮ್ ಮೊದಲೇ ಹೇಳ್ಬೋದು. ಫಿಲ್ಮಿನಿಂದ ನಮ್ಮ ಸಂಸ್ಕೃತಿ ವಿಶ್ವದವರಿಗೆ ಪರಿಚಯ ಆಗಿದೆ, ನಿಜ. ಎಷ್ಟು ಖುಷಿಯೋ ಅಷ್ಟೇ ಬೇಸರ ಏನಂತ ಹೇಳಿದರೆ ಅದು ಎಲ್ಲ ಮೀರಿ ಹೋಗ್ತಾ ಇದೆ. ಅಂದರೆ ನಮ್ಮ ದೈವದ ಆ ಒಂದು ಘನತೆ, ಮರ್ಯಾದೆಗೆ ಧಕ್ಕೆ ಬರ್ತಾ ಇದೆ. ಅದಕ್ಕೆ ಈಗ ತುಳುವರು ಎಲ್ಲರೂ ಒಗ್ಗಟ್ಟಾಗಿ ಕೇಳ್ತಾ ಇದ್ದಾರೆ. ಯಾವುದಂತ ಹೇಳಿದರೆ ತುಳುನಾಡಿನ ದೈವವನ್ನು ಹೊರಗಡೆ ಆರಾಧಿಸಬಾರ್ದು ಅಂತ. ಅಂದರೆ ಇಲ್ಲಿಯ ಸಂಸ್ಕೃತಿ ಇಲ್ಲಿ ಗೊತ್ತಿದ್ದವರಿಗೆ ಅದನ್ನು ಆಚರಣೆ ಮಾಡಲಿಕ್ಕೆ ಗೊತ್ತು. ಹಾಗಂತೇಳಿ ಮೈಸೂರಲ್ಲೋ ಎಲ್ಲೋ ಅದನ್ನು ಮಾಡಿದರೆ ಅವರಿಗೆ ಯಾವುದು ಇದರ ಆಚಾರ ಗೊತ್ತಿಲ್ಲದೆ ಏನೇನು ಮಾಡಿ ನಂತರ ಇನ್ನೊಬ್ಬರು ಅದನ್ನು ನೋಡಿ ಸ್ಟಾರ್ಟ್ ಮಾಡಿ ಇದೇ ಥರ ಇನ್ನು ಹಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲಿಗೆ ಹೋಗ್ತದೆ ಅಂತ ನೋಡಿ. ಮತ್ತು ಇದು ಕೂಡ ಒಂದು ಮರ್ಯಾದೆ ಇಲ್ಲದೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟವರು ಅಥವಾ ಸರ್ಕಾರ ಕೂಡ ಆಗ್ಬೋದು, ಇದರ ಬಗ್ಗೆ ಏನಾದರದ್ದು ಕ್ರಮ ತಗೊಳ್ಬೇಕು. ಯಾಕಂತ ಹೇಳಿದರೆ ಈ ತುಳುನಾಡಿನ ಸಂಸ್ಕೃತಿ ಅದೊಂದು ದೊಡ್ಡ ಪರಂಪರೆ ಇರುವಂಥದ್ದು. ಈ ಥರ ಮರ್ಯಾದೆ ಹೋಗುವ ಥರ ಆಗಬಾರ್ದು. ಜೊತೆಗೆ ಹೇಳಿದ್ರಲ್ಲಿ ಯಾವುದಾದ್ರು ತಪ್ಪಿದ್ದರೆ ಕ್ಷಮೆ ಇರಲಿ. ನಮಸ್ಕಾರ.